ಪಟ್ಲ ಅಂತರಾಳ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸತೀಶ್ ಶೆಟ್ರೆ, ಬಹುಶಃ ಈ ವಿವಾದ ಅಥವಾ ಈ ಒಂದು ಘಟನೆಯ ನಂತರದ ಬೆಳವಣಿಗೆ ನನಗೆ ಹೇಳಬೇಕು. ನೀವು ಸಂಧಾನ ಮಾತುಕತೆಗಳು ಹೇಗಾಯಿತು ಅನ್ನುವಂಥದ್ದು ಬಹಳ ಪ್ರಶ್ನೆ ಇರುವಂಥದ್ದು. ಯಾರು ಸಂಧಾನ ಮಾಡಿದ್ರು? ಸತೀಶ್ ಶೆಟ್ರು ನೋವು ಬೇಸರ ಮಾಡಿಕೊಂಡದ್ದ ಸತೀಶ್ ಶೆಟ್ರು ಹೇಗೆ ಮತ್ತೆ ನಾನು ಮೇಳಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರು? ಇದು ಬಹಳ ನಿಮ್ಮ ಅಭಿಮಾನಿಗಳಿಗೆ ಪ್ರಶ್ನೆ ಇರುವಂಥದ್ದು. ಇದು ನನಗೆ ನೋವಾಗಿ ನಾನು ಬೆಳಿಗ್ಗೆ ಮನೆಗೆ ಬರುವಾಗ ನಮ್ಮ ಮೇಳದ ವ್ಯವಸ್ಥಾಪಕರಲ್ಲಿ ನಾನು ಇವತ್ತು ಬರುವುದಿಲ್ಲ, ಮೇಳಕ್ಕೆ ಬೇರೆ ಜನ ಮಾಡಿ ಅಂತ ಹೇಳಿ ಬಂದಿದ್ದೇನೆ. ಯಾಕಂತ ಹೇಳಿದರೆ ಮೇಳಕ್ಕೆ ನನ್ನಿಂದಾಗಿ ತೊಂದರೆ ಆಗಬಾರದು. ಯಾಕಂತ ಹೇಳಿದ್ರೆ ಆಟ ಆಡಿಸುವವರ ಸೇವೆಗೆ ತೊಂದರೆ ಆಗುತ್ತೆ. ಹಾಗಿದ್ದರೆ ಅದೇ ಆ ಮಾತೇ ಉಲ್ಬಣ ಆಗಿ ಹೋಯಿತು, ಎಲ್ಲ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಹೋಯಿತು, ಎಲ್ಲರೂ ಪಬ್ಲಿಕ್ ಇದ್ದರು. ಆ ಪ್ರಕರಣ ನನಗೆ ಗೊತ್ತಿಲ್ಲ. ಇದು ಹರಿನಾರಾಯಣ ಅಸ್ರಣ್ಣರವರಿಗೆಲ್ಲ ಹೋಯ್ತಂತೆ. ಅವರು ನನಗೆ ಕಾಲಿಗೆ ಟ್ರೈ ಮಾಡ್ತಾ ಇದ್ದರು. ನಾನು ಆ ಕಾರ್ಯಕ್ರಮದಲ್ಲಿದ್ದ ಕಾರಣ ನನಗೆ ಫೋನ್ ಎತ್ತಲಿಕ್ಕೆ ಆಗಲಿಲ್ಲ. ನನ್ನ ಒತ್ತಿನಲ್ಲಿದ್ದವ ಅವರ ಫೋನ್ ಬರುವಾಗ ನಾನು ನೋಡಿದ ಕೂಡ ನಾನು ಫೋನಲ್ಲಿ ಸ್ಟೇಜಲ್ಲಿ ಮಾತಾಡಲ್ಲ, ವೇದಿಕೆಯಲ್ಲಿ ನಾನು ಫೋನಲ್ಲಿ ಮಾತಾಡಲ್ಲ, ಸೈಲೆಂಟ್ ಇಟ್ಟಿದ್ದೇನೆ. ಪೂಜ್ಯ ಹಸ್ರಣ್ಣರ ಕಾಲ್ ನೋಡಿ ನನ್ನ ಪಕ್ಕದಲ್ಲಿರುವ ನನ್ನ ಮದ್ದಳೆ ಬರೆಸುವಂತಹ ಗುರುಪ್ರಸಾದ್ ಬಳಿಂಜರಕರಿಗೆ ಹಸ್ರಣ್ಣರ ಫೋನ್ ಉಂಟು, ಏನು ಬುಕ್ಕೆ ಮನ್ಪೆ ಅಂತ ಪನ್ ಅಂತೇಳಿ ಅವನಿಗೆ ಕೊಟ್ಟೆ. ಅವರಂದರೆ ತಿರುಗಿ ಕೂತ್ಕೊಂಡಿರ್ತಾರೆ, ಮೆಲ್ಲ ಬಗ್ಗೆ ಅವರಿಗೆ ಮಾತಾಡಲಿಕ್ಕೆ ಆಗುತ್ತೆ. ಅವರು ಹೇಳಿದರೆ ಹಾಗೆ ಅವ್ರು ಮತ್ತೆ ಮಾಡ್ತಾರಂತೆ, ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ. ನಾನು ಮಾಡಿದ್ದೇನೆ ಕೂಡ. ಕಾರ್ಯಕ್ರಮದ ಎದ್ದು ಮನೆಗೆ ಹೋಗುವ ಹಸ್ರಣ್ಣರೇ ಅಂದರೆ ಅವರ ಕಾಲಿಗೆ ನಾನು ಗೌರವ ಕೊಡಲೇಬೇಕು. ನಾನು ಮಾಡಿದ್ದೇನೆ. ಅಂದರೆ ನೀವು ಕಾಲ್ ಮಾಡಿದ್ದೆ ಅಂತ ನಾನು ಯಾಕಂತೇಳಿ, ಹೌದು ಏನು ಸತೀಶರೇ ಏನು ಪ್ರಕರಣ ಇದೆಯಲ್ಲ, ನೀವು ಯಾಕಿಷ್ಟು ನೋವು ಮಾಡಿಕೊಂಡ್ರಿ? ನನ್ನ ಮನಸ್ಸಿಗಾದ ನೋವುಗಳನ್ನು ಎಲ್ಲ ಹೇಳಿದೆ. ನನಗೆ ಏನೆಲ್ಲ ನೋವಾಗ್ತಾ ಉಂಟು ಅದನ್ನೆಲ್ಲ ಹೇಳಿದೆ. ನೀವು ಯಾವುದಕ್ಕೂ ತಲೆಬಿಸಿ ಮಾಡಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ. ನಾವು ಏನಾದರೂ ನಿಮಗೆ ಹೇಳಿದೆವಾ? ಈಗ ನಾನಾಗಲಿ ನಿಮ್ಮ ದೊಡ್ಡ ಅಭಿಮಾನಿಗಳು ನಾವು ಕೂಡ, ನಾನಾಗಲಿ ನನ್ನ ಅಣ್ಣ ಪ್ರಸಾದರಾಗಲಿ ಅಥವಾ ವೆಂಕಟರಮಣ ಹಸ್ರಣ್ಣರಾಗಲಿ, ನಾವು ಏನಾದರೂ ಹೇಳಿದೆವು, ನೀವು ಅದಕ್ಕೆ ನೋವು ಮಾಡಬಾರ್ದು, ನೀವು ಅದರಲ್ಲಿ ಏನು ಬೇಸರ ಮಾಡಬಾರ್ದು, ನೀವು ಮೇಳಕ್ಕೆ ಹೋಗಬೇಕು. ಆಯ್ತಣ್ಣ, ನೀವು ಅಷ್ಟು ಹೇಳಿದ ಮೇಲೆ ನಾನು ಇಲ್ಲಿಗೆ ಬಿಟ್ಟೆ ಅದನ್ನೆಲ್ಲ. ಆಯಿತು, ನಾಳೆ ಹೋಗ್ತೇನೆ ನಾನು, ಇವತ್ತು ರಜೆ, ನಾಳೆ ಹೋಗ್ತೇನೆ ನನ್ನ ಮೇಳಕ್ಕೆ. ಅಲ್ಲಿಗೆ ಪ್ರಕರಣ ಮುಗಿದಿದೆ ಅದು. ಮತ್ತು ಆಗೊಂದು ಮಾತು ಹೇಳಿದ್ರಿ, ತಾವು ಕೇಳಿದ್ರಿ, ಅವರಿಗೊಂದು ಫೋನ್ ಮಾಡಿ, ಬಾಲಹಸ್ರಣ್ಣರಿಗೆ ಒಂದು ಫೋನ್ ಮಾಡಿ ಈ ಲೇಖನದ ಬಗ್ಗೆ ಕೇಳ್ಬೋದಿತ್ತಲ್ಲ ಅಂತ. ಆದರೆ ಅವರನ್ನು ಕೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಕೇಳುತ್ತಿದ್ದರೂ ನನ್ನದು ತಪ್ಪಾಗ್ತಿತ್ತು. ಯಾಕೆಂತ ಹೇಳಿದ್ರೆ ಅಂಥವರನ್ನು ಪ್ರಶ್ನಿಸುವಂಥ ವ್ಯಕ್ತಿಯ ನಾನು. ಅವರೊಂದು ಲೇಖನ ಕೊಟ್ಟಿದ್ದಾರೆ, ಹೌದು, ಅವರನ್ನು ಪ್ರಶ್ನಿಸಲಿಕ್ಕೆ ನಾನು ಜನವ? ಖಂಡಿತ ಅಲ್ಲ. ನಾನೊಬ್ಬ ಸಣ್ಣ ಮನುಷ್ಯ, ನಾನು ಪ್ರಶ್ನಿಸ್ತಿದ್ರೂ ಅಲ್ಲಿ ತಪ್ಪಾಗ್ತಿತ್ತು. ಅಂದ್ರೆ ಸತೀಶ್ ಶೆಟ್ರೆ, ಈ ಅಪನಂಬಿಕೆ ಉಳ್ಕೊಂಡಿದೆ ಅಂತ ಅನಿಸೋದಿಲ್ವಾ? ಯಾಕಂತ ಹೇಳಿದ್ರೆ ಸಂಧಾನ ಮಾತುಕತೆ ಅಥವಾ ನಿಮ್ಮೊಳಗಿನ ಏನು ಬೇಸರವನ್ನ ಶಮನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರಿ. ಆರ್ಟಿಕಲ್ ಅನ್ನ ಬರೆದಂತ ಪಬ್ಲಿಷ್ ಮಾಡಿದಂತ ವ್ಯಕ್ತಿಯನ್ನ ಹೊರಗಿಟ್ರಿ. ಅವ್ರು ಇರ್ಲೇ ಇಲ್ಲ. ಹೌದೋ ಅಲ್ವೋ ಅನ್ನುವಂಥದ್ದು ಅಲ್ಲಿ ಇತ್ಯರ್ಥವೇ ಆಗ್ಲಿಲ್ಲ. ಸೊ ಈ ಅಪನಂಬಿಕೆ ಮುಂದುವರಿಯುತ್ತದೆ ಅಂತ ಅನಿಸೋದಿಲ್ವಾ? ಅವರಿಗೆ ಏನು ಬೇಕು ನನಗೆ ಗೊತ್ತಿಲ್ಲ. ನನಗೆ ಬೇಕಾದ್ದು ಹಸ್ರಣ್ಣರವರ ಮನಸ್ಸಲ್ಲಿ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರಬಾರದು ಎಂಬುದು ನನ್ನ ಮುಖ್ಯ ಉದ್ದೇಶ, ಮೂಲ ಉದ್ದೇಶ. ಅವರು ಕೊಟ್ಟಿದ್ರೂ ಕೂಡ, ಒಂದು ವೇಳೆ ಅವರು ಕೊಡಲಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ, ಅವರು ಒಂದು ವೇಳೆ ಅಂತ ಲೇಖನ ಕೊಟ್ಟಿದ್ರು ಕೂಡ ಸತೀಶ ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಏನು ಇಲ್ಲ ಎಂಬುದಾಗಿದ್ದರೆ ಅಲ್ಲಿಗೆ ನನ್ನದು ಮುಗೀತು. ನನ್ನ ಮತ್ತೆ ಅದಕ್ಕೆ ಪ್ರಶ್ನೆ ಇಲ್ಲ. ಅಪನಂಬಿಕೆ ಉಳ್ಕೊಳ್ಳುತ್ತೆ, ಅದು ಅವರವರಿಗೆ ಸಂಬಂಧ. ಅಂದ್ರೆ ಬಹಳ ಜನಕ್ಕೆ ಸತೀಶ್ ಶೆಟ್ರ ಬಗ್ಗೆ ಈ ರೀತಿ ಮಾತನಾಡಿದ್ರು ಅಥವಾ ಬರೆದ್ರು ಅಂತ ಬಹಳ ಜನ ಸಿಟ್ಟು ಮಾಡಿಕೊಂಡಿದ್ದಾರೆ. ನೋಡಿ, ನನಗೆ ಮುಖ್ಯ ನನ್ನ ಭಾಗವತಿಕೆ ಬಗ್ಗೆ ಹೇಳಿದ್ರ ಎಂಬುದು ನನಗೆ ಮುಖ್ಯ ಅಲ್ಲ. ಅವರ ಮನಸ್ಸಲ್ಲಿ ನನ್ನ ಬಗ್ಗೆ ನೋವು ಇರಬಾರ್ದು ಎಂಬುದೇ ನನಗೆ ಮುಖ್ಯವಾದ ಉದ್ದೇಶ. ನನ್ನ ಭಾಗವತಿಕೆಯ ಬಗ್ಗೆ ಕಳೆದ 2 ವರ್ಷಗಳಿಗಿಂತ ಮುಂಚೆ ಉಡುಪಿಯಲ್ಲಿ ಕಮ್ಮಟಾಗಿತ್ತು, ಭಾಗವತಿಕೆ ಕಮ್ಮಟಾಗಿತ್ತು. ಅಲ್ಲಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟಿ ನನ್ನ ಗುರುಗಳಾಗಿದ್ದರು, ಶ್ರೀಯುತ ಬಲಿಪರ ನಾರಾಯಣ ಭಾಗವತರು ನನ್ನ ಗುರುಗಳಾದ ಬಲಿಪರ ನಾರಾಯಣ ಭಾಗವತರು, ಅನೇಕ ವಿದ್ವಾಂಸರು, ಕೊರ್ಗಿ ವೆಂಕಟೇಶ ಉಪಾಧ್ಯಾಯರಂತ ಅನೇಕ ವಿದ್ವಾಂಸರುಗಳಿದ್ದರು. ಅಲ್ಲಿ ನನ್ನ ಕಾರ್ಯಕ್ರಮ ಇತ್ತು, ಒಂದು 2 ಪದ್ಯಗಳ ಕಾರ್ಯಕ್ರಮ ಇತ್ತು. ಅಧ್ಯಕ್ಷೀಯ ಭಾಷಣದಲ್ಲಿ ಡಾಕ್ಟರ್ ಆರ್ ಗಣೇಶ್ರವರೇ ಆ ಹುಡುಗ ಭಾರಿ ಚಂದ ಪದ್ಯ ಹೇಳಿದ, ಶಾಸ್ತ್ರಬದ್ಧವಾಗಿ ಯಕ್ಷಗಾನ ಶೈಲಿಯಲ್ಲಿ ತುಂಬ ಚಂದವಾಗಿ ಪದ್ಯ ಹೇಳಿದ. ಅಧ್ಯಕ್ಷೀಯ ಭಾಷಣದಲ್ಲಿ ಅವರು ನುಡಿದಂಥ ಮಾತು ನನಗೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ. ಶತಾವಧಾನಿ ಗಣೇಶನ್ ಅವರು ಇಡೀ ದೇಶದಲ್ಲಿ ವಿದ್ವಾಂಸ, ಖಂಡಿತ. ಅಂತವರ ಸರ್ಟಿಫಿಕೇಟ್ ಸಿಕ್ಕ ನಂತರ ಬಾಕಿಯವರ ಸರ್ಟಿಫಿಕೇಟ್ಗೆ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ನನ್ನ ಭಾಗವತಿಗೆ ಬಗ್ಗೆ ಹಾಗೆ ಹೇಳಿದ್ರು ಅಂತ ಹೇಳಿಲ್ಲ, ಹಸ್ರಣ್ಣರ ಮನಸ್ಸಲ್ಲಿ ನನ್ನ ಬಗ್ಗೆ ನೋವು ಬಂತಲ್ಲ ಎಂಬುದು ಒಂದೇ. ನನ್ನ ಭಾಗವತಿಗೆ ಬಗ್ಗೆ ಹೇಳಿದ್ರು ಎಂಬುದಾಗೆಲ್ಲ ಅವರ ಮನಸ್ಸಿಗೆ ನೋವಾಯ್ತಲ್ಲ ಅಂತ. ಸೊ ಇಲ್ಲಿ ಬಲ್ಲಿರೇನಯ್ಯ ಪತ್ರಿಕೆಯಲ್ಲಿ ಆರ್ಟಿಕಲ್ ಪಬ್ಲಿಷ್ ಆದಂತ, ಹೌದು, ಆ ಪತ್ರಿಕೆಯಲ್ಲಿ ಈ ಹಿಂದೆ ಪಟ್ಲ ಸತೀಶ್ ಶೆಟ್ರನ್ನ ಹೊಗಳಿ ಬರದಂತದ್ದಿದೆ. ಹೌದು, ಆ ಸಂದರ್ಭದಲ್ಲಿ ಪಟ್ಲ ಸತೀಶ್ ಶೆಟ್ರು ಏನೂ ಹೇಳಿಲ್ಲ ಅಥವಾ ಖುಷಿ ಪಟ್ರು ಅದಕ್ಕೆ? ಅವರು ಇನ್ನು ತೆಗಳಿ ಬರೆದ್ರು ನಾನು ಏನು ಹೇಳುದಿಲ್ಲ.
ಅವರು ಹೊಗಳಿ ಬರೆದ್ರ ತೆಗಳಿ ಬರೆದ್ರ ನಾನು ಪ್ರತಿಕ್ರಿಯಿಸುವುದಿಲ್ಲ. ನನಗೆ ನಾನು ಕಟೀಲು ತಾಯಿಯ ಸೇವೆ ಮಾಡುವ ನಾನು ಎಂಬುದಾಗಿ ಭಾವಿಸುವ ಅವರ ಮನಸ್ಸಲ್ಲಿ ನೋವುಂಟಲ್ಲ ನನ್ನ ಬಗ್ಗೆ ಅಂತ ಒಂದೇ ಕಲ್ಪನೆ ನಂದು. ನನ್ನ ಮನಸ್ಸಿಗೆ ನೋವಷ್ಟೇ, ಅವರು ಏನು ಬರೆದ್ರು ಎಂಬುದು ನನಗೆ ಪ್ರಾಮುಖ್ಯ ಅಲ್ವೇ ಅಲ್ಲ. ಸೊ ಇವತ್ತು ಲಕ್ಷ್ಮೀನಾರಾಯಣ ಅಸ್ರನ್ನ ಅವರ ಜೊತೆಗೆ ಎಲ್ಲ ಸರಿ ಮಾಡಿಕೊಂಡ್ರ ಅಥವಾ ಅವರ ಮೇಲೆ ನಿಮಗೆ ಇನ್ನೂ ಬೇಸರ ಇದೆಯಾ, ಅಪನಂಬಿಕೆ? ಖಂಡಿತ ಇಲ್ಲ, ಎಲ್ಲವೂ ಸರಿಯಾಗಿ ಖಂಡಿತ ಇಲ್ಲ. ಅವರ ಮನಸ್ಸಲ್ಲಿ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ನನ್ನ ಬಗ್ಗೆ ನೋವಿಲ್ಲ ಎಂಬುದಾಗಿದ್ರೆ ಅಲ್ಲಿಗೆ ಮುಗಿದು ಹೋಗಿದೆ, ಇದು ಮುಗಿದು ಹೋದದ್ದೇ. ಸೊ ಮತ್ತೆ ಯಾರಾದ್ರೂ ಇದನ್ನ ಕೆಣಕುವಂತ ಪ್ರಯತ್ನಗಳನ್ನ ಮಾಡಬಹುದು. ಯಾಕಂದ್ರೆ ನಿಮಗೆ ಗೊತ್ತಿದೆ ಕಲಾವಿದರ ಬದುಕು ಅನ್ನುವಂಥದ್ದು ಹೇಗೆ, ಅದರಲ್ಲಿ ಯಾವ ರೀತಿ ಪಿನ್ ಇಡುವವರು ಇದ್ದಾರೆ, ಒಬ್ಬೊಬ್ಬರಿಗೆ ಜಗಳ ತಂದು ಹಾಕುವಂತವ್ರು ಇದ್ದಾರೆ, ಎಲ್ಲವೂ ಗೊತ್ತಿದೆ. ಸೊ ಮತ್ತೆ ಇದನ್ನ ಈ ಅಪನಂಬಿಕೆ ಮೂಡಿಸುವಂತ ಕೆಲಸಗಳನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ಇಲ್ಲ, ನಾನು ನನ್ನ ಮನಸ್ಸಿನ ಭಾವನೆಯನ್ನು ಅವರ ಮುಂದೆ ಇಟ್ಟಿದ್ದೇನೆ, ಅವರು ಅವರ ಮನಸ್ಸಿನ ಭಾವನೆಯನ್ನು ನನ್ನ ಮುಂದೆ ಇಟ್ಟಿದ್ದಾರೆ. ಅದು ಎದುರು ಬದುರು ತೀರ್ಮಾನ ಆಗಿದೆ. ಇನ್ನು ಯಾರು ಏನು ಹೇಳಿದ್ರು ಕೂಡ ಅದು ಅವರಿಗೆ ಸಂಬಂಧಪಟ್ಟದ್ದೇ ಹೊರತು ನನಗೆ ಸಂಬಂಧಪಟ್ಟದಾಗಿರುವುದಿಲ್ಲ. ಅವರ ಮನಸ್ಸಲ್ಲಿ ಏನು ಇಲ್ಲ, ನಿನ್ನ ಬಗ್ಗೆ ನಮಗೆ ಒಳ್ಳೆ ಅಭಿಮಾನ ಇದೆ, ನೀನು ನಮ್ಮ ಕಟೀಲು ಮೇಳಕ್ಕೆ ಬೇಕು ಅಂತ ಹೇಳಿದ ಮೇಲೆ ನನಗೇನು ಮತ್ತೇನು ಬೇಕು. ಸೊ ಮತ್ತೊಂದು ವಿಚಾರ ಬಹಳ ಸುದ್ದಿ ಆದಂಥದ್ದು, ಪಟ್ಲ ಸತೀಶ್ ಶೆಟ್ರು ಕಟೀಲು ಮೇಳ ಬಿಡ್ತಾರೆ, ಧರ್ಮಸ್ಥಳ ಮೇಳಕ್ಕೆ ಸೇರುವಂತ ಸಾಧ್ಯತೆ ಇದೆ. ಸೊ ಹೌದಾ ಇದು? ಈ ರೀತಿ ಯೋಚನೆ ಏನಾದರೂ ಮಾಡಿದ್ರೆ? ಶುದ್ಧ ಸುಳ್ಳು. ಮತ್ತೆ ಯಾಕೆ ಬಂತು ಅದು? ಕ್ಷೇತ್ರದ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ತುಂಬಾ ಅಭಿಮಾನ ಉಳ್ಳವ, ಯಕ್ಷಗಾನಕ್ಕೆ ತುಂಬಾ ಅವರದ್ದು ಕೊಡುಗೆ ಇದೆ. ಕಾಕತಾಳೀಯವೆಂಬಂತೆ ಮರುದಿವಸ ಅದೇ ಶನಿವಾರ ಈ ಪ್ರಕರಣಗಳು ನಡೆದದ್ದು. ಆದಿತ್ಯವಾರ ಬೆಳಿಗ್ಗೆ ನಾನು 6:30 ಗಂಟೆಗೆ ಎದ್ದು ನಾನು ಧರ್ಮಸ್ಥಳಕ್ಕೆ, ಅಲ್ಲಿ 9 ಗಂಟೆಗೆ ನಾನು ಮುಟ್ಟಲೇಬೇಕು. 9 ಗಂಟೆಗೆ ಮುಟ್ಟಬೇಕಿದ್ರೆ ನಾನು ಮನೆಯಿಂದ 6:30 ಗಂಟೆಗೆ ಹೊರಡಲೇಬೇಕು. ನಾನು ಹೊರಟಿದ್ದೆ. ಅಲ್ಲಿ ಮಾನ್ಯ ಮಂತ್ರಿವರಿಯರು 3 ಜನ, ಯು ಟಿ ಖಾದರ್ ಆಗಲಿ ಅಥವಾ ರಾಮನಾಥರಾಯಗಳ ಟಿ.ವಿ. ಜಯತನ ಇವರೆಲ್ಲ ಬರುವವರಿದ್ದರು. ಅವರು ಬರುವಾಗ ತಡ ಆದ ಕಾರಣ ಕಾರ್ಯಕ್ರಮವು ಸ್ವಲ್ಪ ಮುಂದೆ ಹೋಯಿತು. ಸುಮಾರು 1-1:30 ಗಂಟೆವರೆಗೆ ನಾನು ಕ್ಷೇತ್ರದಲ್ಲೇ ಇದ್ದೆ. ಅಲ್ಲಿ ನನ್ನ ಪೂಜ್ಯ ಹರ್ಷೇಂದ್ರ ಕುಮಾರ್ ಅವರು ಕಾರ್ಯಕ್ರಮ ಮುಗಿಸಿ ಅವರಿಗೆ ತುಂಬ ಖುಷಿಯಾಗಿ ನನ್ನನ್ನು ಸನ್ಮಾನಿಸಿದ್ರು. ಅವರಿಗೆ ಈ ಪ್ರಕರಣದ ಬಗ್ಗೆ ಗೊತ್ತಿದೆಯಾ ಇಲ್ವೋ ನನಗೆ ಗೊತ್ತಿಲ್ಲ, ವೇದಿಕೆಯಲ್ಲಿ ನನ್ನನ್ನು ಸನ್ಮಾನಿಸಿದರು. ಇದನ್ನು ನೋಡಿದವರು ನಾನು ಅದನ್ನು ಬಿಟ್ಟು ಇದನ್ನು ಸೇರಿಕೊಂಡೆ ಅಂತ ಕಲ್ಪನೆ ಮಾಡಿದ್ರೆ ಅಷ್ಟೇ. ಇದು ಶುದ್ಧ ಸುಳ್ಳು. ಸೊ ಅಂತ ಏನಾದ್ರೂ ಯೋಚನೆಯನ್ನು ಇಟ್ಟುಕೊಂಡಿದ್ರೆ ಮುಂದಕ್ಕಾದ್ರೂ, ಅಂದ್ರೆ ಕಟೀಲು ಮೇಳದಲ್ಲೇ ಕಂಟಿನ್ಯೂ ಆಗ್ತಿರೋ ಅಥವಾ ಬೇರೆ ಯೋಚನೆಗಳೇನಾದ್ರು? ನಾನು ಕಟೀಲು ಶ್ರೀ ಭ್ರಮರಾಂಬೆಯ ಸೇವೆ ಮಾಡಲಿಕ್ಕೆ ಬಂದವ. ನಾನು ಮಾಡುವುದಿದ್ರು ಆ ತಾಯಿಯ ಸೇವೆಯನ್ನೇ ಹೊರತು ಮೇಳಕ್ಕೆ ಅಂತೇಳಿ, ತಿರುಗಾಟಕ್ಕೆ ಅಂತೇಳಿ ನಾನು ಬೇರೆ ಯಾವುದೇ ಮೇಳಕ್ಕೆ ಹೋಗಲ್ಲ. ಸೊ ಇಲ್ಲಿ ಮತ್ತೊಂದು ವಿಚಾರ ಇದೆ, ಬಹುಶಃ ಆ ಒಂದು ಆರ್ಟಿಕಲ್ ಅಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಲಾಗಿತ್ತು. ಯಕ್ಷಗಾನ ಅನ್ನುವಂಥದ್ದು ಹಿಂದಿನ ಸಂಪ್ರದಾಯವಾದಿ ಕಲ್ಪನೆಯನ್ನ ಬಿಟ್ಟು ಹೊರಗೆ ಹೋಗ್ತಾ ಇದೆ. ಸತೀಶ್ ಶೆಟ್ರು ಅವರದ್ದೇ ಆದಂತ ಒಂದು ಶೈಲಿಯನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಅಥವಾ ಅವರ ಶೈಲಿಯಲ್ಲಿ ಭಾಗವತಿಕೆ ಮಾಡಿದ್ದಾರೆ. ಇದು ಯಕ್ಷಗಾನಕ್ಕೆ ಸರಿಯಲ್ಲ ಅಥವಾ ಬೇಡದ ಒಂದು ಬೆಳವಣಿಗೆ, ಹೌದಾ? ಆಗಿರುವಾಗ ನಾನು ಒಂದು ಪ್ರಶ್ನೆ ಕೇಳಬೇಕಾಗ್ತದೆ. ಈಗ ಯಕ್ಷಗಾನಕ್ಕೆ ಸರಿಯಲ್ವಾ? ನನಗೆ ನನ್ನ ಆತ್ಮತೃಪ್ತಿಗೋಸ್ಕರ ನಾನು ಯಕ್ಷಗಾನದಲ್ಲಿ ಇರುವುದು. ಅದನ್ನು ಬೇಕಾದವರು ನನ್ನನ್ನು ಕರೀತಾರೆ, ಅದು ಇಷ್ಟ ಇಲ್ಲದವರು ನನ್ನನ್ನು ಬಿಡ್ತಾರೆ. ನಾನು ನನ್ನನ್ನು ಪ್ರೋಗ್ರಾಮ್ಗೆ ಕರೀರಿ ಅಂತ ಎಲ್ಲೂ ಹೇಳಲಿಕ್ಕೆ ಹೋಗುವುದೂ ಇಲ್ಲ. ಎರಡನೇದು, ನನ್ನಿಂದಾಗಿ ಯಕ್ಷಗಾನಕ್ಕೆ ಪ್ರೇಕ್ಷಕರು ನನ್ನ ಪದ್ಯದಿಂದಾಗಿ ಹೊರಗೆ ನಡೆದ್ರ ಅಥವಾ ಒಳಗೆ ಬಂದ್ರ ಎಂಬುದು ಮತ್ತೊಂದು ಪ್ರಶ್ನೆ. ಯಕ್ಷಗಾನಕ್ಕೆ ಪ್ರೇಕ್ಷಕರು ಜಾಸ್ತಿ ಆದ್ರ ಕಡಿಮೆ ಆದ್ರ? ಈಗ ನಾನು ಒಬ್ಬನೇ ಕಾರಣ ಅಲ್ಲ, ಈ ಹೊಸತನ ಶೈಲಿಗೆ ನಾನು ಒಬ್ಬನೇ ಕಾರಣ ಅಲ್ಲ, ಅನೇಕ ಜನ ಇದ್ದಾರೆ. ನಮ್ಮ ಯಂಗ್ ಜನರೇಷನಲ್ಲಿ ಹೇಳುದಿದ್ರು ತುಂಬ ಜನ. ಈಗ ನಮ್ಮ ರವಿಚಂದ್ರ ಕನ್ನಡಿಗಟ್ಟೆ ಆಗಲಿ ಅಥವಾ ಬಡಗಿನ ರಾಘವೇಂದ್ರಾಚಾರಿ ಅಂತ ಅನೇಕ, ರಾಘವೇಂದ್ರ ಮಯ್ಯರ್ ಅಂತವರು ಅಥವಾ ಇನ್ನು ರಾಮಕೃಷ್ಣ ಶ್ರೀಬಾಗಲ್ ರಾಮಕೃಷ್ಣ ಮಯ್ಯರ್ ಅಂತವರು ಅನೇಕರಿದ್ದಾರೆ. ಅವರೆಲ್ಲರೂ ಇದಕ್ಕೆ ಕಾರಣರಾಗ್ತಾರೆ, ನಾನು ಒಬ್ಬ ಕಾರಣ ಅಲ್ಲ. ನಮ್ಮಿಂದ ನಮ್ಮ ಎಲ್ಲರಿಂದಾಗಿ ಕೂಡ ಯಕ್ಷಗಾನಕ್ಕೆ ಪ್ರೇಕ್ಷಕರು, ಯುವ ಜನರೇಷನ್ ಆಗಲಿ ಅಥವಾ ಇನ್ನಷ್ಟು ಪ್ರೇಕ್ಷಕರು ಜಾಸ್ತಿ ಆದರೆ ಹೊರತು ಅದರಿಂದ ಯಕ್ಷಗಾನ ಬೆಳೆಯುತ್ತೇ ಹೊರತು ಯಕ್ಷಗಾನಕ್ಕೆ ಎಲ್ಲಿ ಕೊರತೆ ಆಗಿದೆ? ಅಂದ್ರೆ ಪಟ್ಲ ಶೈಲಿ ಅನ್ನುವಂಥದ್ದನ್ನ ಬಿಲ್ಡ್ ಮಾಡಿಕೊಂಡದ್ದು ಹೌದಾ ನೀವು? ನಾನು ನನ್ನ ಕ್ರಮದಲ್ಲಿ ಪದ್ಯ ಹೇಳ್ತೇನೆ, ಅದು ಪಟ್ಲ ಶೈಲಿ ಅಂತ ಆಗಿ ಹೋಯಿತು, ನಾನು ಮಾಡಿಕೊಂಡದ್ದಲ್ಲ. ಸೊ ಸಂಪ್ರದಾಯವಾದಿ ಯಕ್ಷಗಾನದಂಥ ಕಲೆಗೆ ಇದು ಅಗತ್ಯ ಇದೆಯಾ? ಈ ರೀತಿ ಅಪ್ಡೇಟ್ ಮಾಡಿಕೊಳ್ಳುವಂಥದ್ದು, ಮಾಡರ್ನೈಸೇಷನ್ ಮಾಡಿಕೊಳ್ಳುವಂಥದ್ದು ಬೇಕೋ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಅದು ವಿದ್ವಾಂಸರು ತೀರ್ಮಾನ ಮಾಡಬೇಕಾದ ವಿಷಯ. ಒಬ್ಬೊಬ್ಬರು ತೀರ್ಮಾನ ಮಾಡಿ. ಯಕ್ಷಗಾನ ಎಂಬುದು ಯಾರೊಬ್ಬನ ಮನೆಯ ಸೊತ್ತು ಕೂಡ ಅಲ್ಲ. ಯಕ್ಷಗಾನಕ್ಕೆ ವಿಶಾಲವಾದ ಪ್ರಪಂಚ ಇದೆ. ಅವರವರ ಶೈಲಿ, ಈಗ ವೇಷಧಾರಿಗಳ ಬಗ್ಗೆ ಹೇಳುದಿದ್ರು ಕೂಡ ಗೋವಿಂದ ಭಟ್ರ ಶೈಲಿ ಬೇರೆ, ಪೆರುವೈ ನಾರಾಯಣ ಶೆಟ್ಟರ ಶೈಲಿ ಬೇರೆ, ನಾನು ನೋಡುವ ವಿಚಾರದ ಬಗ್ಗೆ, ಅಥವಾ ಇನ್ನೊಬ್ಬರು ನಮ್ಮ ಈಗಿನ ಇದರಲ್ಲಿ ಯುವರಡ್ಕು ಶೆಟ್ಟರ ಶೈಲಿ ಬೇರೆ, ಅಥವಾ ರಾಧಾಕೃಷ್ಣ ಅವರ ಶೈಲಿ ಬೇರೆ. ಅವರವರ ಶೈಲಿ ಇದೆ, ಏನು ತಪ್ಪಿದೆ ಅದರಲ್ಲಿ? ಅಂದ್ರೆ ಪಟ್ಲ ಸತೀಶ್ ಶೆಟ್ರು ಸುಗಮ ಸಂಗೀತದ ರೀತಿಯಲ್ಲಿ ಭಾಗವತಿಕೆ ಮಾಡ್ತಾರೆ,
ಭಾವಗೀತೆಯ ರೀತಿಯಲ್ಲಿ ಭಾಗವತಿಕೆ ಮಾಡ್ತಾರೆ. ಅದು ಅವರವರ ಕಲ್ಪನೆಗೆ ಬಿಟ್ಟದ್ದು. ಅದನ್ನು ಒಪ್ಪುವವರು ಒಪ್ತಾರೆ, ಬಿಟ್ಟವರು ಬಿಡ್ತಾರೆ. ಅದರಲ್ಲಿ ನಮಗೆ ನಾವು ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ನಾನು ಅದನ್ನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸೊ ಅಪ್ಡೇಟ್ ಆಗ್ತಾ ಹೋಗಬೇಕು ಅಂತ ಆ ಒಂದು ವಾದಕ್ಕೆ ತಮ್ಮ ಬೆಂಬಲ ಇದೆ? ಬರಲೇಬೇಕು. ಪುರಾಣಕ್ಕೆ ಧಕ್ಕೆಯಾದ ಹಾಗೆ, ಪರಂಪರೆಗೆ ಧಕ್ಕೆ ಆಗದ ಹಾಗೆ ಹೊಸತನ ಬೇಕೇ ಬೇಕು. ನಾನು ಸುಗಮ ಸಂಗೀತದ ಹಾಗೆ ಯಕ್ಷಗಾನ ಅದರಲ್ಲಿ ಮತ್ತೊಂದು ಮಾತು ಹೇಳ್ತೇನೆ. ನನ್ನ ಗುರುಗಳೇ ಹೇಳಿದ ಹಾಗೆ ಶ್ರೀಯುತ ಕುರ್ಗಿ ವೆಂಕಟೇಶ ಉಪಾಧ್ಯಾಯರು ಆಗಲಿ, ಡಾಕ್ಟರ್ ಮಂತೂರು ನಾರಾಯಣ ಶೆಟ್ಟಿ ಅವರಾಗಲಿ ಅಥವಾ ಇನ್ನಿತರರಾಗಲಿ ನನಗೆ ಹೇಳಿದ ಪ್ರಕಾರ ಯಕ್ಷಗಾನಕ್ಕೆ ಸಾಹಿತ್ಯವೇ ಪ್ರಧಾನ, ರಾಗಗಳು ಪ್ರಧಾನ ಅಲ್ಲ, ಸಾಹಿತ್ಯವೇ ಪ್ರಧಾನ. ಮತ್ತೆ ನಮ್ಮ ರಾಗದ ಬಗ್ಗೆ ಯಾಕೆ ಇವರು ಚಿಂತನೆ ಮಾಡ್ತಾರೆ? ನಾವು ಸಾಹಿತ್ಯಕ್ಕೆ ಎಲ್ಲಿ ಲೋಪ ಮಾಡಿದ್ದೇವೆ ಅದನ್ನು ತೋರಿಸಲಿ. ರಾಗಕ್ಕೆ ನಾವು ಈಗ ಏನು ಹೇಳಿದ್ರು ಕೂಡ ಸಾಹಿತ್ಯವನ್ನು ಬಿಟ್ಟು, ಸಾಹಿತ್ಯ ಮುಗಿದ ನಂತರ ಅದಕ್ಕೆ ನಾವು ಕಲಿತಂತಹ ಸಂಗೀತವನ್ನು ಕೊಟ್ಟು ಏನಾದರೂ ಅದಕ್ಕೆ ಬೇರೆ 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 ರಸಗಳಿಗೆ ಆ ಸಂಗೀತವನ್ನು ಅಳವಡಿಸ್ತೇವೆ. ಎಲ್ಲಿಗೆ ಯಾವ ರಾಗ ಬೇಕು ಅದನ್ನು ಅಳವಡಿಸ್ತೇವೆ. ಒಂದು ಪೀಠಿಗೆ ವೇಷ, ಈಗ ಗಂಡು ಕಲೆ ಯಕ್ಷಗಾನ ತೆಗೆದುದಿಟ್ಟಣದ್ದು ಒಂದು ಪೀಠಿಗೆ ವೇಷ ಬರ್ತದೆ. ಅದಕ್ಕೆ ನಮಗೆ ರಾಗ ಗೊತ್ತುಂಟಂತೇಳಿ ಶಿವರಂಜನಿ ರಾಗವ ಅಥವಾ ಇನ್ನೊಂದು ವಾಸಂತಿ ರಾಗವನ್ನು ಹಾಕ್ಕೊಂಡು ಹೇಳ್ಕೊಂಡು ಕೂತುಕೊಳ್ಳುವ ಪ್ರಶ್ನೆ ಇಲ್ಲ. ಅಲ್ಲಿಗೆ ಯಾವುದು ಬೇಕು, ವೀರರಸದ ಗಂಡು ಸ್ವರದ ರಾಗಗಳು ಯಾವುದು ಬೇಕು ಅದನ್ನು ನಾವು ಕೂಡ ಹಾಡ್ತೇವೆ. ಶೈಲಿಯಲ್ಲಿ ವ್ಯತ್ಯಾಸ ಇರ್ಬೋದು. ಎಲ್ಲಿಗೆ ನಾವು ಎಷ್ಟು ಸಂಗೀತ ಕಲಿತು ಕೂಡ ಯಾವುದೇ ರೀತಿಯಲ್ಲಿ ಹಾಡಿದರೂ ಕೂಡ ಯಾವ ಸನ್ನಿವೇಶ ಎಲ್ಲಿಗೆ ಎಷ್ಟು ಅಗತ್ಯ ಅಷ್ಟನ್ನೇ ನಾವು ಹೇಳ್ತೇವೆ ಹೊರತು ನಾವು ಸಂಗೀತದ ಮೆರುಗನ್ನು ಅಲ್ಲಿ ಮೆರೆಸಲಿಕ್ಕೆ ಯಕ್ಷಗಾನದ ಕ್ಷೇತ್ರದಲ್ಲಿ ಹೋಗುವುದಿಲ್ಲ. ಭಟ್ಲ ಸತೀಶ್ ಶೆಟ್ಟರ ಬಗ್ಗೆ ಮಾತಾಡುವಂಥವ್ರು ಕೆಲವರು ನಿಮಗೆ ಆಗದವರು ಅಥವಾ ನಿಮ್ಮ ಹಿತಶತ್ರುಗಳು ಒಂದು ವಿಚಾರವನ್ನು ಹೇಳ್ತಾರೆ. ಭಟ್ಲ ಸತೀಶ್ ಶೆಟ್ಟರು ಯಕ್ಷಗಾನಕ್ಕಿಂತ ಹೆಚ್ಚಾಗಿ ತನ್ನನ್ನು ತಾನು ಡೆವಲಪ್ ಮಾಡಿಕೊಳ್ಳುವಂಥದ್ದು, ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳೋದರ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ. ಹೌದಾ? ಅಂದರೆ ಯಕ್ಷಗಾನಕ್ಕೆ ಅಪಚಾರ ಆದರೂ ತೊಂದರೆ ಇಲ್ಲ, ನಾನು ನನ್ನ ಜನಪ್ರಿಯತೆ ಹೆಚ್ಚಬೇಕು, ಈ ರೀತಿಯ ಮನೋಭಾವವನ್ನು ಏನಿದ್ರು ಇಟ್ಟುಕೊಂಡಿದ್ದೀರಾ? ಅದು ಅವರವರ ತೀರ್ಮಾನಕ್ಕೆ ಬಿಟ್ಟದ್ದು. ನಾನು ಕಲಾ ಸರಸ್ವತಿಯ ಸೇವೆ ಮಾಡ್ತಾ ಇದ್ದೇನೆ. ಅದು ಯಾರು ಏನು ತಿಳ್ಕೊಳ್ತಾರೋ ಅದು ಅವರಿಗೆ ಬಿಟ್ಟಂಥ ವಿಷಯ. ನನ್ನ ಜನಪ್ರಿಯತೆಗೋಸ್ಕರ ನನಗೆ ಬೇರೆ ಕ್ಷೇತ್ರವನ್ನು ಆರಿಸ್ಕೊಳ್ಬೋದಿತ್ತು. ನಾನು ಈ ಯಕ್ಷಗಾನ ಕ್ಷೇತ್ರಕ್ಕೆ ಬರುವಾಗ ಈ ಯಕ್ಷಗಾನ ಕ್ಷೇತ್ರ ಇನ್ನು ಅಳಿದು ಹೋಗ್ತದೆಯೋ ಎಂಬ ಅಲ್ಲಿವರೆಗೆ ಇತ್ತು. ನಾನು ಈಗ 15 ವರ್ಷ ಆಯಿತು ತಿರುಗಾಟಕ್ಕೆ. ಯಕ್ಷಗಾನದ ಈಗ ನಿಮಗೂ ಗೊತ್ತಿರ್ಬೋದು, ಈ ಗುಂಗು ಈಗ ಸಾಧಾರಣ ಒಂದು 5-6 ವರ್ಷದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಹೋಯಿತು. ಅಲ್ಲಿವರೆಗೆ ಯಕ್ಷಗಾನ ಅಲ್ಲಿ ಅಷ್ಟು ಕೆಳಮಟ್ಟಕ್ಕೆ ಹೋಗಿತ್ತು. ಯಕ್ಷಗಾನಕ್ಕೆ ಇನ್ನು ಕ್ಷೇತ್ರವೇ ಇಲ್ಲ, ಅಲ್ಲಿವರೆಗೆ ಮುಟ್ಟಿತ್ತು. ನಮ್ಮವರೇ ನನ್ನ ಹಿತೈಷಿಗಳು ಕೇಳ್ತಿದ್ರು, ಅಲ್ಲಿ ಏನಿದೆ ಯಕ್ಷಗಾನದಲ್ಲಿ, ಹೇಗೆ ನೀವು ಜೀವನ ಮಾಡ್ತೀರಿ? ನಾನು ಯಕ್ಷಗಾನವನ್ನು ಪ್ರೀತಿಸಿ ಬಂದವ. ಯಕ್ಷಗಾನದಲ್ಲಿ ನನ್ನನ್ನು ನಾನು ಮೆರೆಸಬೇಕೆಂಬುದಾಗಿ ಬಂದವಲ್ಲ. ನನಗೆ ಆತ್ಮತೃಪ್ತಿ ಇದೆ, ಅಷ್ಟೇ ಬೇಕಾದ್ದು. ಅಂದರೆ ಬಹಳಷ್ಟು ಜನ ಯೂತ್ಸು ಸತೀಶ್ ಶೆಟ್ಟರನ್ನ ಲೈಕ್ ಮಾಡ್ತಾರೆ. ಬಹಳ ಜನರ ಮೊಬೈಲಿನ ಕಾಲರ್ ಟ್ಯೂನ್ ಸಮೇತ ಸತೀಶ್ ಶೆಟ್ಟರ ಭಾಗವತಿಕೆಯ ಹಾಡುಗಳು ಇರುತ್ತವೆ. ಸೊ ಇವುಗಳೆಲ್ಲ ಕೆಲವರ ಕಣ್ಣು ಕೆಂಪಾಗಿಸಿದೆಯಾ? ಹೇಗೆ? ಕೆಂಪು ಇನ್ನಷ್ಟು ಆಗಲಿ, ತೊಂದರೆ ಇಲ್ಲ. ಅದರಲ್ಲಿ ಎಷ್ಟು ಕೆಂಪಾದರೂ ನಮಗೆ ಏನು ಮಾಡಲಿಕ್ಕೆ ಆಗ್ತದೆ? ನಾವು ಯಕ್ಷಗಾನದಲ್ಲಿ ಮುಂದುವರಿಯುವುದು ಮಾತ್ರ ನಮ್ಮ ಉದ್ದೇಶ ಅಷ್ಟೇ. ಯಾರಿಗೆ ಎಷ್ಟು ಕಣ್ಣು ಕೆಂಪಾದರೂ ಕೂಡ ಅವರು ಎಷ್ಟು ತಲೆಕೈ ಹೊಡ್ಕೊಂಡು ಕೂಡ ನನಗೆ ಅದರಲ್ಲಿ ಏನಾಗಲಿಕ್ಕಿಲ್ಲ. ಎಸ್ ಸರ್, ಸತೀಶ್ ಶೆಟ್ಟರ್ ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕನ್ನು ತೆಗೆದುಕೊಳ್ಬೇಕು. ಪಟ್ಲ ಅಂತರಾಳ ವಿಶೇಷ ಕಾರ್ಯಕ್ರಮದಲ್ಲೊಂದು ಬ್ರೇಕನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.